ಎಲ್ರಿಗೂ ನಮಸ್ಕಾರ. ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂತಹ ಸಮಸ್ತ ಪರೀಕ್ಷಕ ವರ್ಗಕ್ಕೆ ಈ ಸುಂದರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇದು ಸೆಕೆ ತುಂಬ ಆಗಿದೆ, ಮನೆಯಲ್ಲಿ 4-5 ಫ್ಯಾನ್ ಇದ್ರೂ ಸಾಕಾಗ್ತಾ ಇಲ್ಲ. ಹಾಗಿದ್ದಾಗ ಒಂದು AC ಇದ್ರೆ ಸಾಕು ಅಂತೇಳಿ ನಾವೆಲ್ಲ ಬಾಯ್ ಪಡ್ಕೊಳ್ತಾ ಇದ್ದೇವೆ. ಹಾಗಿದ್ದ ಪರಿಸ್ಥಿತಿಯಲ್ಲಿ AC-ಯನ್ನು ನಿಮಗೆ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ಇವತ್ತು ಪಡೆಯುವಂಥ ಅವಕಾಶ, ಅದರ ಜೊತೆಗೆ ಇಡೀ ತಿಂಗಳು ಪೂರ್ತಿ ಒಟ್ಟು ಮಾಡಿದರೂ ನಾವು ಇಷ್ಟು ದುಡ್ಡನ್ನು ಅಂದರೆ ಇಷ್ಟು ಬಂಗಾರವನ್ನು ನಮ್ಮ ಹತ್ರ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ 8 ಗ್ರಾಮ್ ಬಂಗಾರನ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಇವತ್ತು ಪಡ್ಕೊಳ್ಬೋದು. ಇದು ಯಾವುದರ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಗೊತ್ತಾಗದಿದ್ದರೆ ಡೆಫಿನೆಟ್ಲಿ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿರ್ತದೆ. ಆದರೂ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೆ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಅವರ ಈ ಸುಂದರವಂಥ ಈ ಸ್ಕೀಮನ್ನು 4 ತಿಂಗಳು ಈಗ ಆಗಿದೆ. ನಮಗೆ ಗೊತ್ತೇ ಆಗಲಿಲ್ಲ ಹೇಗಾಯ್ತು ಅಂತ ಹೇಳಿ. ಈಗ 5ನೇ ತಿಂಗಳಿಗೆ ನಾವು ಬಂದು ಮುಟ್ಟಿದ್ದೇವೆ. ಇವತ್ತು ನಿಮಗೆಲ್ಲ ತಿಳಿದಿರುವ ಹಾಗೆ ಆ್ಯಸ್ ಯೂಶ್ವಲ್ 3 ಸರ್ಪ್ರೈಸ್ ಬಹುಮಾನಗಳಿದೆ. ಅದರ ಜೊತೆಗೆ ವಿ ಹ್ಯಾವ್ ವಿತ್ ದಿಸ್ ಇವತ್ತು 1.5 ಲೀಟರ್ಸ್ನ ಸ್ಪ್ಲಿಟ್ AC, ಅದರ ಜೊತೆಗೆ ಅದು ಅಥವಾ ನಿಮಗೆ 8 ಗ್ರಾಮ್ ಬಂಗಾರನ್ನು ಪಡ್ಕೊಳ್ಬೋದು. ಸೊ ಡೆಫಿನೆಟ್ಲಿ ಇವತ್ತಿನ ಅದೃಷ್ಟವಂತರು ಯಾರು ಆಗ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಕಳೆದ ಸಾರಿಯಲ್ಲಿ ಉಳ್ಳಾಲಗೆ ನಮ್ಮ ಒಂದು ಬಂಪರ್ ಬಹುಮಾನ ಹೋಗಿತ್ತು. ಬಹುಶಃ ಈ ಬಾರಿ ಒಂದು ಉಡುಪಿ ಅಥವಾ ಈಚೆ ಎಲ್ಲಾದರೂ ಬರಲಿ ಅನ್ನುವಂಥ ಆಶಯ ನಮ್ಮದು. ಸೊ ಡೆಫಿನೆಟ್ಲಿ ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿರ್ತದೆ. ಅದರ ಜೊತೆಗೆ ಇವತ್ತಿನ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಈಸ್ ವೆರಿ ಸ್ಪೆಷಲ್. ಇವತ್ತು ನಮ್ಮ ಜೊತೆ ಒಬ್ಬರು ಆ್ಯಕ್ಟರ್ ಇದ್ದಾರೆ, ಅ ಬೌನ್ಸರ್, ವಂಡರ್ಫುಲ್ ಪರ್ಸನಾಲಿಟಿ ನಮ್ಮ ಜೊತೆ ಇದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಬಾರಿ ವಿನೀತ್ ಅವರ ಮೂವಿ ಬಹಳ ಸೂಪರ್ ಹಿಟ್ ಆಗಿತ್ತು, ಅದರಲ್ಲಿ ಕೂಡ ಭಾಗವಹಿಸಿದರು. ಸುಮಾರು ಹೆಸರು ಹೇಳಿದರು, ಅದೆಲ್ಲ ಹೆಸರು ಅವ್ರು ಬಂದಮೇಲೆ ಅವ್ರ ಹತ್ರವೇ ಕೇಳುವ ಅಲ್ವಾ. ಸೊ ಲೆಟ್ಸ್ ವೆಲ್ಕಮ್. ಐ ಗೆಸ್ ವಿ ಹ್ಯಾವ್ ವಿತ್ ದಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನಾಲಿಟೀಸ್. ಈ ಕುಂದಾಪುರ, ಉಡುಪಿ, ಮಂಗಳೂರಲ್ಲಿ ಎಂಥದೇ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀನಿ. ಅಲ್ಲಿ ಬೌನ್ಸರ್ಸ್ ಎಲ್ಲ ಬೇಕಾದರೆ ವಿ ಹ್ಯಾವ್ ವಿತ್ ದಸ್ ದೀಪಕ್ ಶೆಟ್ಟಿ ಅಂತ ಎಲ್ಲರೂ ಫೋನ್ ಮಾಡ್ತಾರೆ. ಸೊ ಐ ವುಡ್ ಲೈಕ್ ಟು ವೆಲ್ಕಮ್ ದೀಪಕ್ ಶೆಟ್ಟಿ. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಎಸ್, ವಿ ಹ್ಯಾವ್ ವಿತ್ ದಸ್ ದೀಪಕ್ ಶೆಟ್ಟಿ, ಸುರತ್ಕಲ್ ಅವರು. ಸೊ ಸರ್ ಜೊತೆ ಮಾತಾಡಿ. ಸರ್, ನಿಮ್ಮದು ಮೂವೀಸ್ ಸ್ವಲ್ಪ ನೀವೇ ಹೇಳಿ ಅಲ್ಲ. ಮೂವಿ ಬಂದ್ಬಿಟ್ಟು ಕನ್ನಡದಲ್ಲಿ ಮಾಡಿದೆ, ಗಂಧದ ಗುಡಿ ಅಂತ. ನೆಗೆಟಿವ್ ರೋಲು. ನಂತರ ಭಾಳಷ್ಟು ಈ ಅಮೀರ್ ಪೊಲೀಸ, ನೆಕ್ಸ್ಟ್ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ನೋಡಿರ್ಬೋದು ಎಲ್ಲರೂ. ವಿನೀತ್ ಅವ್ರದ್ದು ಮುಖ್ಯ ಭೂಮಿಕೆಯಲ್ಲಿ ನಡೆದ ಒಂದು ಸಿನಿಮಾ, ಅದರಲ್ಲಿ ಒಂದು ಪೈಲ್ವಾನ್ ಅದರಲ್ಲಿ ಮಾಡಿದ್ದೆ, ಅದು ಆ್ಯಕ್ಟರ್ ಅದರಲ್ಲಿ. ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಂದು ಏಪ್ರಿಲ್ ಲಾಸ್ಟಿಗೆ ರಿಲೀಸ್ ಆಗುತ್ತೆ, ಏಪ್ರಿಲ್ ಮೇಗೆ, ಪುಲಿ ಮುಂಚೆ ಅಂತ. ನೋಡಿ ಎಲ್ಲರೂ ಆರೈಸಿ. ವೆರಿ ನೈಸ್. ದೀಪಕ್ ಬಗ್ಗೆ ಸಾಕಷ್ಟು ಮಾತಾಡ್ಲಿಕ್ಕಿದೆ, ಮತ್ತು ದೀಪಕ್ ಸರ್ ಸಹ ಒಂದಷ್ಟು ಇದರ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಒಂದು ಸ್ವಲ್ಪ ನಂತರ. ಸೊ ವಿ ಹ್ಯಾವ್ ವಿತ್ ದಿಸ್ ಇದರ ಪ್ರೌಡ್ ಓನರ್ಸ್, ದ ಡೈರೆಕ್ಟರ್ಸ್ ಫಿರೋಜ್ ಖಾನ್ ಸರ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಿದ್ದೇನೆ. ಅದ್ರ ಜೊತೆಗೆ ಮುಜಾಫಿರ್ ಅಹಮದ್, ನಿಮಗೆಲ್ಲ ಪರಿಚಯ ಇರ್ಬೋದು, ಒನ್ ಆಫ್ ದ ಅನದರ್ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿಸ್ ವಂಡರ್ಫುಲ್ ಶೈನ್ ಎಂಟರ್ಪ್ರೈಸಸ್. ಸೊ ಎಲ್ಲ ಅತಿಥಿಗಳು ಸೇರಿಯಾಗಿದೆ. ಈಗ ಒಂದು ಸರ್ಪ್ರೈಸ್ ಬಹುಮಾನವನ್ನು ತೆಗೆದು ಬಿಡುವ ಅಲ್ಲ. ಸೊ ಅದಕ್ಕಿಂತಲೂ ಮುಂಚೆ ನೀವೆಲ್ಲ ನೋಡ್ತಿದ್ದೀರಿ ಸ್ಕ್ರೀನಲ್ಲಿ. ಸೊ ಸರ್ಪ್ರೈಸ್ ಬಹುಮಾನಗಳು ರೆಡಿ ಆಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹುಶಃ ನಾವು 2 ಬಂಪರ್ ಬಹುಮಾನ ಇಟ್ಟಿದ್ರು ನಮಗೆ ಸಾಕಾಗ್ತಿತ್ತು, ಆದರೂ ಎಕ್ಸ್ಟ್ರಾ 3 ನಾವು ಬಹುಮಾನ ಇಟ್ಟಿದ್ದೇವೆ, ಜನರಿಗೆ ಒಂದು ಸ್ವಲ್ಪ ಸದುಪಯೋಗ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಖಂಡಿತವಾಗಿ. ಸೊ ಅದರ ಜೊತೆಗೆ ಆ್ಯಸ್ ಯೂಶ್ವಲ್ ಇವತ್ತು ಕೂಡ 2 ಡಬ್ಬಿ ಇದೆ. ಭಾರಿ ಬೇಜಾರಿದು. ಇದು ಒಂದೇ ಡಬ್ಬಿ ಯಾವಾಗ ಆಗ್ತಾರೆ ಅಂತ ನೋಡಬೇಕಾಗಿದೆ. ಈಗ 18 ತಿಂಗಳಲ್ಲಿ 1 ಡಬ್ಬಿ ಆದರೆ ಭಾರಿ ಖುಷಿ. ಸೊ ಈಚೆ ಬದಿ ನನ್ನ ಕೈಲಿರುವಂತಹ ಈ ಡಬ್ಬಿ, ಇದೆಲ್ಲ ನೀವು ಆನ್ ಬಿಫೋರ್ 10th of March ಕಟ್ಟಿದವರು ನೀವೆಲ್ಲ. ಸೊ ಈಚೆ ಎಲ್ಲ ಇರೋದು ಇದು ಮಾರ್ಚ್ ನಂತರ, ಅಂದರೆ 10th ಇದ ನಂತರ ಕಟ್ಟಿದವರು ಇರೋದು. ಸೊ ಇಲ್ಲಿರುವವರಿಗೆ ಮಾತ್ರ 3 ಸರ್ಪ್ರೈಸ್ ಬಹುಮಾನಗಳನ್ನು ಗೆಲ್ಲುವಂಥ ಅವಕಾಶ. ಸೊ ನಾನು ಅತಿಥಿಗಳಲ್ಲಿ ಒಮ್ಮೆ ಪ್ಲೀಸ್ ನಮ್ಮ ಡಬ್ಬಿಯನ್ನು ತೋರಿಸಿ ಬಿಡ್ಬೋದಲ್ಲ, ಎಂಟಿ ಡಬ್ಬಿಯನ್ನು ಜನರಿಗೆ. ಜಸ್ಟ್ ಟು ಬಿ ಟ್ರಾನ್ಸ್ಪರೆಂಟ್, ಇಲ್ಲಿ ಬೇರೆ ಯಾವುದೇ ಚೀಟಿ ಆಗಲಿ ಕೂಪನ್ ಆಗಲಿ ಯಾವುದೂ ಇಲ್ಲ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಡಬ್ಬಿಯನ್ನು ನಾವು ಎಂಟಿ ಡಬ್ಬಿಯನ್ನು ತೋರಿಸ್ತಾ ಇದ್ದೇವೆ. ಸೊ ನಾನು ಅತಿಥಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ, ದಯವಿಟ್ಟು ಕಾಯಿನ್ಸನ್ನು ಆ ಡಬ್ಬಿಗೆ ಹಾಕಿ. ಇವತ್ತಿನ 3 ಸರ್ಪ್ರೈಸ್ ಬಹುಮಾನಗಳನ್ನು ಗೆಲ್ಲುವಂತಹ ಕೂಪನ್ಸ್ಗಳನ್ನು ನಾವು ಡಬ್ಬಿಯಲ್ಲಿ ಹಾಕಿದ್ದೇವೆ. ಐ ರಿಕ್ವೆಸ್ಟ್ ದೀಪಕ್ ಶೆಟ್ಟಿ, ದಯವಿಟ್ಟು ಎಲ್ಲವನ್ನು ಒಂದು ಕಲಿಸಿ ಬಿಡಿಯಲ್ಲ ಒಳಗಿಂದಲೇ. ಅದರಲ್ಲಿ ಒಂದನ್ನು ನಿಮ್ಮ ಅದೃಷ್ಟದ ಕೈಯಿಂದ ತೆಗೆದು ಬಿಡಿ ಪ್ಲೀಸ್. ಓಕೆ, ಸೊ ದ ನಂಬರ್ ಈಸ್ 2241. Ladies and gentlemen,
MPA ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಅವರ 5ನೇ ಈ ಕಂತಿನ ಮೊದಲ ಸರ್ಪ್ರೈಸ್ ಬಹುಮಾನವನ್ನು ಗೆದ್ದಂತಹ ಕೂಪನ್ ನಂಬರ್ 2241 ಮತ್ತೆ ನೋಡಿ ಇವತ್ತು ದೀಪಕ್ ಶೆಟ್ಟರ್ ಸುರತ್ಕಲ್ಲಿಂದ ಬಂದಿದ್ದಾರೆ. ಸುರತ್ಕಲ್ಲಿಗೆ ಫಸ್ಟ್ ಹೋಗಿದೆ. ಇಮ್ರಾನ್ ಖಾನ್ ಅವರು ಮೊದಲ ಸರ್ಪ್ರೈಸ್ ಬಹುಮಾನವನ್ನು ಗೆದ್ದಿದ್ದಾರೆ. ಇದು ಹುಟ್ಟೂರಿಗೆ ಒಂದು ಬಹುಮಾನವನ್ನು ಅವರು ತಗೊಂಡೋಗಿ ಆಗಿದೆ. ಸೊ ಲೆಟ್ಸ್ ಗೋ. ಇದು 2ನೇ ಒಂದು ಸರ್ಪ್ರೈಸ್ ಬಹುಮಾನವನ್ನು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಶಫಲ್ ಮಾಡಿಬಿಡಿ ಸರ್. ಸೊ ಹಿಯರ್ ವಿ ಗೋ. 2ನೇ ಅದೃಷ್ಟಶಾಲಿ ವ್ಯಕ್ತಿಯ ಕೂಪನ್ ಸಂಖ್ಯೆ 1, 5, 1 and 9 1519. ಇದು ಇವತ್ತಿನ 2ನೇ ಸರ್ಪ್ರೈಸ್ ಬಹುಮಾನದ ಕೂಪನ್ ಸಂಖ್ಯೆ. ಸೊ ಈಗಾಗಲೇ 2 ಬಹುಮಾನ ನಾವು ಗೆದ್ದಿದ್ದೇವೆ. ಸೊ ಇದು ಪೂರ ಅಂಚೆ ಪುಂಡ ಅಂತ ದೀಪಕ್ ಶೆಟ್ಟಿ ಎಲ್ಲ ಅವರ ಊರಿಗೆ ತಗೊಂಡೋಗಿದ್ದಾರೆ. ಇದು 2ನೇ ಬಹುಮಾನ ಕೂಡ 100% ಸುರತ್ಕಲ್ಗೆ ಹೋಗಿದೆ. ಇದು ಬಹಳ ಸರ್ಪ್ರೈಸಿಂಗ್ ಮತ್ತೆ ಭಯಂಕರ ಫಾರ್ಚುನೇಟ್ ಇವತ್ತು ಅವರು. ಸೊ ಇನ್ನೊಂದು ಸರ್ಪ್ರೈಸ್ ಬಹುಮಾನ ಉಳ್ಕೊಂಡಿದೆ. ಇದು ಸಮ ಕಲಿಸಿ ಅಲ್ಲ, ಸ್ವಲ್ಪ ಈಚೆ ಸಹ ಬರಲಿ. ಹೇವಿಗೋ ಈ 3ನೇ ಅದೃಷ್ಟಶಾಲಿ ಕೂಪನ್ ನಂಬರ್ 02 and 05 0205 ಭಯಂಕರ ಫ್ಯಾನ್ಸಿ ನಂಬರ್ಗೆ ಬಂದಿದೆ. ಬಹುಶಃ ನಾವು ಇದರ 3 ಅದೃಷ್ಟಶಾಲಿ ಬಹುಮಾನಗಳನ್ನು ನಾವು ತೋರಿಸಿದ್ದೇವೆ. 3 ಕೂಪನ್ಗಳು ನಮ್ಮಲ್ಲಿದೆ. 2241 1519 0205 0205 ಹತ್ತಾರ್ ಹೊನ್ನಾವರಕ್ಕೆ ಈ ಸಲ ಬಚಾವ್ ದಾತಾರ್. ಓಕೆ, ಹೊನ್ನಾವರಕ್ಕೆ 3ನೇ ಒಂದು ಸರ್ಪ್ರೈಸ್ ಬಹುಮಾನ ಹೋಗಿದೆ. ಸೊ ಈಗ ಬಂಪರ್ ಬಹುಮಾನ ತೆಗಿಬೇಕು. ಅದಕ್ಕಿಂತಲೂ ಮುಂಚೆ ನಮ್ಮ ಜೊತೆ ಅತಿಥಿಗಳೆಲ್ಲ ಇದ್ದಾರೆ. ಅತಿಥಿಗಳ ಮೊದಲು ಫಿರೋಜ್ ಖಾನ್ ಸರ್, ಒಂದೆರಡು ನಿಮ್ಮ ಅನಿಸಿಕೆ. ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮೊಂದಿಗೆ ಸಹಕರಿಸಿದಂಥ ನಿಮ್ಮೆಲ್ಲರಿಗೂ ತುಂಬ ತುಂಬ ಕೃತಜ್ಞತೆಗಳು. ನಮ್ಮೊಂದಿಗೆ ಇವತ್ತು ನಮ್ಮ ಗೆಸ್ಟ್ ಆಗಿ ನಮ್ಮ ಗೆಳೆಯ ದೀಪಕ್ ಶೆಟ್ಟಿಯವರಿದ್ದಾರೆ. ಕೃಷ್ಣಾಪುರ, ಸುರತ್ಕಲ್, ಮಂಗಳೂರಲ್ಲಿ ತುಂಬ ಚಿರಪರಿಚಿತರು ಇವರು. ಇವರ ವಿಷಯದಲ್ಲಿ ಫಿಲ್ಮ್ ಎಲ್ಲ ನೋಡಿದೆ ನಾವು. ಇನ್ನು ಹೀರೋ ಆಗಿ ಒಂದು ಫಿಲ್ಮ್ ತೆಗಿಬೇಕಂದ್ರೆ ಇವತ್ತು ನಾವೊಂದು ಕೇಳಿಕೊಡುತ್ತೇನೆ. ಆದಷ್ಟು ಬೇಗ ಈ ಭಾಗ್ಯ ಕೂಡ ಬರಬಹುದು. ಅವರಿಂದ ಅವರ ವಿಷಯದಲ್ಲಿ ಅವರು ಹೇಳಿದ್ರೆ ಒಳ್ಳೆಯದು. ಫಿರೋಜ್ ಅವ್ರು ಹೇಳಿದಾಗೆ ಹೀರೋಗೂ ಏನು ಪ್ಲ್ಯಾನ್ ಇಲ್ಲ. ನಮ್ಮ ವಿಲನ್ ಅಂದರೆ ವಿಲನ್ ಆದರೆ ಎಲ್ಲ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ಬೋದು. ಹೀರೋ ಆದರೆ ಬೈ ಚಾನ್ಸ್ ಅದು ಫ್ಲಾಪ್ ಆದರೆ ಮತ್ತೆ ಮನೆಯಲ್ಲಿ. ಅದಕ್ಕೋಸ್ಕರ ನಮ್ಮದು ಇಂಟೆನ್ಷನ್ ಏನಿದ್ರು ವಿಲನ್. ಮತ್ತೊಮ್ಮೆ MK ಗ್ರೂಪ್ ಇವರು ನನ್ನ ಆತ್ಮೀಯ ಮಿತ್ರರು ಫಿರೋಜ್ ಮತ್ತು ಮನ್ಸೂರ್ ಹಾಗೂ ಇಶಾಬೀರ್, ನಮ್ಮ ಊರಿನ ಚಿರಪರಿಚಿತರು ಕೃಷ್ಣಾಪುರ ಕಾಟಪಲ್ಲದಲ್ಲಿ. ಇವರ ಕರೆಗೆ ಇವತ್ತು ನಾನು ಬಂದಿದ್ದೇನೆ. ಶೈನ್ ಎಂಟರ್ಪ್ರೈಸಸ್ ಇದರ ಈ 600 ರೂಪಾಯಿಗೆ 18 ತಿಂಗಳ ಕಂತಿನಲ್ಲಿ ಈ ಬಂಪರ್ ಪ್ರೈಸ್ ಒಂದು ಮನೆ 2 BHK, ಇದೊಂದು ವಿಶೇಷ ಅಂತ ಹೇಳ್ಬೋದು. ಓನ್ಲಿ 600. ನನಗೆ ಒಂದು ಬಾರಿ ಕುತೂಹಲ, ಇದು ಯಾರಿಗೆ ಹೋಗ್ಬೋದಂತ. ಅದೇ ರೀತಿ ಇವತ್ತಿನ ಮೆಗಾ ಪ್ರೈಸ್ 8 ಗ್ರಾಮ್ ಗೋಲ್ಡು. ಇದು 5ನೇ ಕಂತಿನ ಡ್ರಾ. ನೋಡೋಣ ಯಾರಿಗೂ ಸಿಕ್ಕುತ್ತೆ ಅಂತ. ಇವತ್ತು ನಾನು ತೆಗೆದಂಥ ಈ 2 ಕಾಯಿನಲ್ಲಿ ನನ್ನ ಊರಿಗೆ ಬಂದಿದೆ. ಸಮೀಪ ಅಂದರೆ ಸುರತ್ಕಲ್, ಮತ್ತೊಂದು ಹೊನ್ನಾವರಕ್ಕೆ. ನೋಡೋಣ ಫಿರೋಜ್ ಅವರೇ, ಇದು ಮುಂದೆ ಬಂಪರ್ ಬಹುಮಾನ ನೆಕ್ಸ್ಟ್ ಯಾರಿಗೆ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ದೀಪಕ್ ಶೆಟ್ರೆ. ಸೊ ಅವರೇ ಹೇಳಿದಾಗೆ ಬಂಪರ್ ಬಹುಮಾನ ಯಾರಿಗೆ ಹೋಗ್ತದೆ ಅನ್ನುವಂಥ ಒಂದು ಕುತೂಹಲ ನಿಮಗೂ ಇದೆ, ನಮಗೂ ಇದೆ. ಬಹುಶಃ ಟೆಲಿವಿಷನ್ ನೋಡ್ತಿರುವಂಥ ಸ್ಪಂದನ ವಾಹಿನಿಯನ್ನು ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಖಂಡಿತವಾಗಿ ಇರ್ತದೆ. ಸೊ ಐ ರಿಕ್ವೆಸ್ಟ್, ದಯವಿಟ್ಟು ಉಳಿದಂಥ ಕಾಯಿನನ್ನು ಸಹ ಹಾಕಿ ಬಿಡಬೇಕು. ಇದು ನೀವು ಮಾರ್ಚ್ 10th ನಂತರ ಕಟ್ಟಿದ, ಇದು ಭಾರಿ ಬೇಸರದಲ್ಲಿ ಕಾಯಿನ್ ಹಾಕೋದು ನಾವು. ಆದರೆ ನಾವು ಶುರು ಮಾಡಿದ್ದಕ್ಕಿಂತ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ಕಾಯಿನ್. ಹೌದು, ಮುಗಿಸುವಾಗ ಅಲ್ಲಿ ಅಂತ ಇರುವುದಿಲ್ಲ. ಸೊ ಇನ್ನೊಂದು ವಿಷಯವನ್ನು ನಾವು ಹೇಳಬೇಕು. ಇದು ಸರ್ಪ್ರೈಸ್ ಬಂದಿರುವಂತಹ 3 ಕೂಪನ್ಸ್, ಇದನ್ನು ಸಹ ನಾವು ಅದಕ್ಕೆ ಹಾಕ್ತಿದ್ದೇವೆ. ಯಾರು ಸರ್ಪ್ರೈಸ್ ಬಹುಮಾನವನ್ನು ಗೆದ್ದಿದ್ದೀರಿ, ನಿಮಗೆ ಬಂಪರ್ ಬಹುಮಾನವನ್ನು ಗೆಲ್ಲುವಂಥ ಅವಕಾಶ ಕೂಡ ಇದೆ. ಸೊ ಒಂದು ಸಲ ಶಫಲ್. ಇದು ಫಿರೋಜ್ ಸರ್ ಅವರೇ,
ಓಕೆ, ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಶೈನ್ ಎಂಟರ್ಪ್ರೈಸಸ್ MK ಗ್ರೂಪ್ ಇದರ ಈ ಸ್ಕೀಮಿನ 5ನೇ ತಿಂಗಳಿನ ಬಂಪರ್ ಬಹುಮಾನವನ್ನು ಗೆಲ್ಲುವಂತಹ ಅದೃಷ್ಟಶಾಲಿ ವ್ಯಕ್ತಿ ಯಾರಾಗ್ತಾರೆ ಅನ್ನುವಂತಹ ಒಂದು ಕುತೂಹಲ ನಮಗೂ ಇದೆ, ನಿಮಗೂ ಇದೆ. ಐ ರಿಕ್ವೆಸ್ಟ್ ದೀಪಕ್ ಶೆಟ್ರೆ, ದಯವಿಟ್ಟು ನಿಮ್ಮ ಅಮೃತ ಹಸ್ತದಿಂದ ಒಂದ್ಸಲ ಎಲ್ಲ ಕಲಿಸಿ ಸಮ ಕಲಡಾದ ದೆಪ್ಪಗೆ ಒಂಚ ಹೇಗಾಗ್ತದೆ ನೋಡುವ. ಸೊ ಯಾರಾಗ್ತಾರೆ? ಇದು ಡಿಜಿಟ್ 3 ಬಂದದ್ದು. ಸೊ 8 4 and 4 8 4 4 ಇದು 5ನೇ ಕಂತಿನ ಬಂಪರ್ ಬಹುಮಾನವನ್ನು ಗೆದ್ದಿರುವಂತಹ ಕೂಪನ್ ನಂಬರ್ 844. ವೆರಿ ನೈಸ್. ಇವತ್ತು ಫುಲ್ ಸ್ಪ್ಲಿಟ್ ಆಗಿದೆ ನೋಡಿ. ಸುರತ್ಕಲ್ ಹೊನ್ನಾವರ ಈ ಬಂಪರ್ ಬಹುಮಾನವಾದದ್ದು ಕಾರ್ಕಳಕ್ಕೆ ಸನಾ ಅವರು ಈ ಬಂಪರ್ ಬಹುಮಾನವನ್ನು ಗೆದ್ದಿದ್ದಾರೆ. ಸೊ ಇದಕ್ಕಿಂತ ಖುಷಿ ಇನ್ನೊಂದು ಎಂತ ಇಲ್ಲ. ಇವತ್ತು ಫುಲ್ ಸ್ಪ್ಲಿಟ್ ಆಗಿ ಬಂದಿದೆ. ಹಾಗಾಗಿ ದೀಪಕ್ ಶೆಟ್ಟರ್ ಅವರೆಲ್ಲ ಅದೃಷ್ಟವನ್ನು ಇವತ್ತು ಫುಲ್ ಇಡೀ ಕರ್ನಾಟಕಕ್ಕೆ ಹಂಚಿಕೊಟ್ಟಿದ್ದಾರೆ. ಸೊ ಪ್ರಯತ್ನ ಮಾಡುವ ಖಂಡಿತವಾಗಿ ಅವರನ್ನು ಒಂದ್ಸಲ ಸಂಪರ್ಕಿಸಲಿಕ್ಕೆ. ಸೊ ಅವರಿಗೆ ಒಂದು ವಿಷಯ ಹೇಳುವ. ಕಳೆದ ಬಾರಿ ಕಾಲ್ ಮಾಡಿದಾಗ ಭಯಂಕರ ಖುಷಿಯಲ್ಲಿದ್ದರು ಅತಿಥಿಗಳು, ಯಾರು ಗೆದ್ದಿದ್ರು ಅವರು. ಸೊ ಇದು ಬಹುಶಃ ಅಬ್ರಾಡ್ ನಂಬರ್. ಸೊ ಅವರನ್ನು ನಾವು ಮುಂದಿನ ಸಂಚಿಕೆಯಲ್ಲಾದರೂ ಪ್ರಯತ್ನ ಮಾಡುವ ಖಂಡಿತ ಸಂಪರ್ಕಿಸಲಿಕ್ಕೆ ಅಲ್ವಾ. ಸೊ ಇವತ್ತು ನಮ್ಮ ಜೊತೆ ಅತಿಥಿಗಳಾಗಿ ಬಂದಿದ್ದರು ದೀಪಕ್ ಶೆಟ್ರ್. ಅವರ ಅಮೃತ ಹಸ್ತದಿಂದ 3 ಸರ್ಪ್ರೈಸ್ ಬಹುಮಾನಗಳು ಹಾಗೆ 1 ಬಂಪರ್ ಬಹುಮಾನ, ಅಂದರೆ 8 ಗ್ರಾಮ್ ಬಂಗಾರ, ಚಿನ್ನ, ಅಥವಾ ಅವರಿಗೆ ಬೇರೆ ಏನಾದರೂ ಆಪ್ಷನ್ ಬೇಕಿದ್ದಲ್ಲಿ ನಾವು 1.5 ಸ್ಪ್ಲಿಟ್ AC ಕೂಡ ಗಿಫ್ಟ್ ಆಗಿ ಕೊಡ್ತಾ ಇದ್ದೇವೆ. ಸೊ ಆಪ್ಷನ್ ನಮ್ಮದು, ತಗೊಂಡು ಹೋಗೋದು ಅವರದ್ದು. ಸೊ ಅದಕ್ಕಿಂತಲೂ ಮುಂಚೆ ಯಾವತ್ತೂ ಹೇಳುವಾಗೆ ದಯವಿಟ್ಟು ಪ್ಲೀಸ್ 10ನೇ ತಾರೀಕು ಒಳಗೆ ಪೇ ಮಾಡಿ. ನಿಜ ಹೇಳಬೇಕಾದ್ರೆ ಇವತ್ತು ಬಂದಾಗ ಸಹ ಕೆಲವರು ಪೇ ಮಾಡ್ತಾ ಇದ್ರು. ನಾವು ಹೇಳೋದು 10ನೇ ತಾರೀಕು ಒಳಗೆ ಪೇ ಮಾಡಿ ಮಾಡುವವರು. ಯಾಕಂದರೆ ನಿಮಗೆ 3 ಸರ್ಪ್ರೈಸ್ ಬಹುಮಾನವನ್ನು ಗೆಲ್ಬೋದು, ಅದ್ರ ಜೊತೆಗೆ ನಿಮಗೆ ಬಂಪರ್ ಬಹುಮಾನವನ್ನು ಕೂಡ ಗೆಲ್ಬೋದು. 2 ಬಹುಮಾನವನ್ನು ಒಟ್ಟಿಗೆ ಹೋಗ್ಬೋದು ಒಬ್ಬರೇ. ಸೊ ದಯವಿಟ್ಟು ಎಲ್ಲರೂ 10ನೇ ತಾರೀಕು ಒಳಗೆ ಪೇ ಮಾಡಿ ಸರ್ಪ್ರೈಸ್ ಬಹುಮಾನಗಳ ಜೊತೆ ಬಂಪರ್ ಬಹುಮಾನವನ್ನು ಕೂಡ ಗೆಲ್ಲಿ. ಅದರ ಜೊತೆಗೆ ನೀವು ಪೇ ಮಾಡಿದ ತಕ್ಷಣ ನಿಮ್ಮ ಸ್ಕ್ರೀನ್ಶಾಟನ್ನು ಮತ್ತು ನಿಮ್ಮ ಕೂಪನ್ ನಂಬರನ್ನು ದಯವಿಟ್ಟು ವಾಟ್ಸಪ್ ಮಾಡಿ, ಅಥವಾ ನೋಟಲ್ಲಿ ಏನಾದರೂ ಮಾಡಿ ಗೂಗಲ್ ಪೇಯಲ್ಲಿ ಮಾಡಿಬಿಡಿ ಪ್ಲೀಸ್. ಸರ್ ಹೇಳಲಿಕ್ಕಿದೆಯಾ ಏನಾದರೂ? ಸೊ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಅತಿಥಿಗಳು ಆ್ಯಕ್ಟರ್, ಬಹುಶಃ ಫಿರೋಜ್ ಸರ್ ಹೇಳಿದಾಗೆ ಮುಂದೊಂದು ದಿನ ಹೀರೋ ಅಲ್ಲದ್ರು ವಿಲನ್ ಅಂತೂ ಖಂಡಿತ ಆಗ್ತಾರಂತೆ ಅವರು. ಸೊ ಒಂದು ದೊಡ್ಡ ವಿಲನ್ ಆಗಿ ನಾವೆಲ್ಲ ನೋಡುವ. ಅಲ್ಲ, ನಿಜ ನೋಡಲಿಕ್ಕೆ ಹೋದರೆ ಪಿಕ್ಚರಲ್ಲಿ ವಿಲನ್ನೇ ಹೀರೋ, ಎಲ್ಲ ಪಿಕ್ಚರಲ್ಲಿ ಸಹ ಲಾಸ್ಟಿಗೆ ಮಾತ್ರ ಹೀರೋ ಆಗುತ್ತೆ. ಹೌದು. ಸೊ ತುಂಬ ಹೃದಯ ಧನ್ಯವಾದಗಳು ಸರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟಿದ್ದೀರಿ ನೀವು. ನಿಮ್ಮ ಅಮೃತ ಹಸ್ತದಿಂದ ಸುಮಾರು ಜನರಿಗೆ ಇವತ್ತು ಬಹುಮಾನಗಳ ಸುರಿಮಳೆ ದೊರಕಿದೆ. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ನಮ್ಮ ಜೊತೆ ಇದ್ದಂತಹ ಫಿರೋಜ್ ಖಾನ್ ಸರ್, ಮುಜಾಫಿರ್ ಅಹಮದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ವಿತ್ ಅಸ್ ಆ್ಯಂಡ್ ಮೇಕಿಂಗ್ ದಿಸ್ ಇವೆಂಟ್ ಮೋರ್ ಕಲರ್ಫುಲ್ ಆ್ಯಂಡ್ ಬ್ಯೂಟಿಫುಲ್. ಅದ್ರ ಜೊತೆಗೆ ಇಡೀ ಟೀಮ್, ಶೈನ್ ಎಂಟರ್ಪ್ರೈಸಸ್ನ ಟೀಮ್ ಇದೆ ಇಲ್ಲಿ. ಸೊ ಇದು ಟೀಮ್ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ, ಯಾಕಂದರೆ ಅವರು ತುಂಬ ಒದ್ದಾಟ ಮಾಡ್ತಾರೆ ಇದಕ್ಕೋಸ್ಕರ. ಸೊ ದ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಆಲ್ಸೋ ಸ್ಪಂದನ ಚಾನಲ್ಗೆ ಅಫ್ಕೋರ್ಸ್ ಈ ಒಂದು ಕಾರ್ಯಕ್ರಮವನ್ನು ನೇರವಾಗಿ ಬಿತ್ತರಿಸಿರುವಂತಹ ನಮ್ಮೂರಿನ ಹೆಮ್ಮೆಯ ಚಾನಲ್ ಸ್ಪಂದನ ವಾಹಿನಿಗೆ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕಂತಿನಲ್ಲಿ ಮುಂದಿನ ತಿಂಗಳಲ್ಲಿ 15ನೇ ತಾರೀಕಿಗೆಲ್ಲ ಸಿಗುವ, ಆದರೆ ದಯವಿಟ್ಟು ಎಲ್ಲ 10ನೇ ತಾರೀಕು ಒಳಗೆ ಪೇ ಮಾಡಿ. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಆಕಾಶ್ ಹೆಬ್ಬಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು.